ತೊಕ್ಕೊಟ್ಟು ಸಮೀಪದ ಕೆರೆಬೈಲೆಂಬಲ್ಲಿ ಎಸ್ಟೇಟ್ ಒಂದರ ಭಾರಿ ಎತ್ತರದ ಆವರಣಗೋಡೆಯು ಕುಸಿದು ಬಿದ್ದ ಪರಿಣಾಮ ಪಕ್ಕದ ಒಂಟಿ ಮನೆಯು ಸಂಪೂರ್ಣ ನೆಲಸಮಗೊಂಡಿದೆ. ಆದರೆ ಅಪಾಯದ ಸಂಭಾವ್ಯ ಮಾಹಿತಿ ಹಿನ್ನೆಲೆಯಲ್ಲಿ ಮನೆ ಮಂದಿ ಕೆಲ ದಿನಗಳ ಹಿಂದೆಯೇ ಸ್ಥಳಾಂತರಗೊಂಡಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ. ಸದ್ಯ ಪ್ರಕರಣದಲ್ಲಿ 10 ಹಲವು ವಿಚಾರಗಳು ಬಹಿರಂಗವಾಗಿದೆ. ಪ್ರಕರಣದಲ್ಲಿ ಉಳ್ಳಾರ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಕೇಳಿಬಂದಿದೆ. ಕಳೆದ ವರ್ಷವೇ ಎಸ್ಟೇಟ್ ಆವರಣಗೋಡೆಯು ಕುಸಿದು ವಾಲಿ ನಿಂತಿದ್ದು, ಇದನ್ನು ಸರಿಪಡಿಸುವ ಬಗ್ಗೆ ಉಳ್ಳಾಲ ನಗರಸಭೆ ಅಂದಿನ ಪೌರಾಯುಕ್ತರು ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಅಪಾಯ ಸಂಭವಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಸ್ಥಳೀಯ 10 ಮನೆಗಳ ಕುಟುಂಬಸ್ಥರನ್ನ ಅಧಿಕಾರಿಗಳು ಬಾಡಿಗೆ ಮನೆಗಳಿಗೆ ಸ್ಥಳಾಂತರಿಸಿದ್ರು. ಅಲ್ಲದೆ ಸಂತ್ರಸ್ತರಿಗೆ ಮನೆ ಬಾಡಿಗೆಯನ್ನ ನೀಡುವ ಭರವಸೆ ನೀಡಿದ್ದ ಅಧಿಕಾರಿಗಳು ಕೇವಲ 2 ಕುಟುಂಬಗಳಿಗೆ ಮಾತ್ರ 1 ತಿಂಗಳ ಮನೆ ಬಾಡಿಗೆಯನ್ನ ನೀಡಿ ಬಳಿಕ ನೀಡಿಲ್ಲ ಎಂದು ಸ್ಥಳೀಯರಾದ ಪ್ರಕಾಶ್ ಪಿಂಟೋ ಆರೋಪಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಕಿಶೋರ್ ಅವರ ಮನೆ ಕಳಕೊಂಡಿದ್ದು, ಅದೃಷ್ಟವಶಾತ್ ಅವರ ಕುಟುಂಬವು ಬದುಕುಳಿದಿದೆ. ಎಸ್ಟೇಟ್ ಆವರಣಗೋಡೆಯು ಮತ್ತೆ ಕುಸಿಯುವ ಸ್ಥಿತಿಯಲ್ಲಿದ್ದು, ನೆರೆಯ ಕಾಶಿನಾಥ್, ಮಣೀರ್, ರಜಾಕ್, ನಜೀರ್ ಅನ್ನು ರಾಜಕೊಟ್ಟಾರಿ, ಸತ್ಯ ಅವರ ಮನೆಗಳಿಗೂ ಅಪಾಯದಲ್ಲಿದೆ. ನಗರಸಭೆ ಅಧಿಕಾರಿಗಳು ತಕ್ಷಣವೇ ಮನೆ ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕೆಂದು ಪ್ರಕಾಶ್ ಪಿಂಟೋ ಆಗ್ರಹಿಸಿದ್ದಾರೆ. ಬೆಳಗಿನ ಜಾವ ಮಳೆ ಬರ್ತಿದ್ದ ಕಾರಣ ಇಲ್ಲಿ ಸುಮಾರು ಒಂದು 50 ಫೀಟಿನಗಿಂತ ಮೇಲ್ಗಡ್ಡ ತಡೆಗೋಡೆಯನ್ನು ನಿರ್ಮಿಸಿದ್ರು. ಇದಕ್ಕೆ ಯಾವುದೇ ಅವರು ಸ್ಥಳೀಯ ಆಡಳಿತದಿಂದ ಪರ್ಮಿಷನ್ ಅನ್ನು ಕೂಡ ತೆಗಲಿಲ್ಲ. 8:20ಕ್ಕೆ ಈ ತಡೆಗೋಡೆಯು ಒಂದು ಕಿಶೋರ್ ಪೂಜಾರಿ ಅವರ ಮನೆಗೆ ಬಿದ್ದು ಸಂಪೂರ್ಣ ಹಾನಿಗೊಂಡಿದೆ. ಯಾವುದೇ ಒಂದು ಅವರ ಮನೆಯ ಗೃಹೋಪಯೋಗಿ ಸಾಮಾನುಗಳು, ಎಲೆಕ್ಟ್ರಿಕಲ್ ಸಾಮಾನುಗಳು, ಯಾವುದೇ ಒಂದು ಸಾಮಾನು ಕೂಡ ಅವರ ಕೈಗೆ ಇದು ಆಗಲಿಲ್ಲ. ಎಲ್ಲ ಕೂಡ ಮಣ್ಣಿನಾಡಿಗೆ ಹೂತು ಹೋಗಿದೆ. ಇದು ಬೇಜವಾಬ್ದಾರಿಯ ಪರಮ ಇದು ಹೇಳ್ಬೋದು. ಯಾಕೆಂದ್ರೆ ಇದು ಆದ್ರೂ ಸಹ ಒಂದು ದೇವರ ದಯೆಯಿಂದ ಒಂದು ದೊಡ್ಡ ಅನಾಹುತ ತಪ್ಪಿದೆ. 2 ದಿವಸ ಮುಂಚೆ ಮನೆಯವರು 5 ಜನ ಬೇರೆ ಕಡೆ ಹೋಗಿದ್ರು, ಸಂಬಂಧಿಕರ ಮನೆಗೆ ಹೋಗಿದ್ರು. ಯಾವಾಗಲೂ 8 ಗಂಟೆಗೆ ಅವರು ಬೆಳಿಗ್ಗೆ ಮನೆಗೆ ಬರ್ತಿದ್ರು. ಆದ್ರೆ 8 ಗಂಟೆಗೆ ಇವತ್ತು ಮನೆಗೆ ಬಂದಿದ್ರೆ 5 ಜನ ಕೂಡ ಅವರು ಪ್ರಾಣ ಹಾನಿ ಆಗ್ತಿತ್ತು. ಇದು ಖಂಡಿತ. ನೋಡಿ, ನನ್ನ ಹಿಂದುಗಡೆ ಒಂದು ತಡೆಗೋಡೆ ಬಿದ್ದಿದೆ. ಕೇವಲ ತೆಂಗಿನ ಮರದ ಆಸೆಯಿಂದ ಅದು ಅಲ್ಲಿ ನಿಂತಿದೆ. ಇಲ್ಲಾದ್ರೆ ಆ ತೆಂಗಿನ ಮರ ಇವತ್ತು ಇಲ್ಲದಿದ್ದರೆ ಇವತ್ತು ಈ ಕೆರೆಬೈಲ್ಗುಡ್ಡೆ ಸ್ಮಶಾನ ರೀತಿಯಲ್ಲಿ ಆಗುತ್ತಿತ್ತು. ಇದು ಯಾವುದೇ ಡೌಟ್ ಇಲ್ಲ. ಇದಕ್ಕೆ ಸ್ಥಳೀಯ ಆಡಳಿತದಿಂದ ನಾವು 1 ವರ್ಷದ ಮುಂಚೆನೆ ನಾವು ಇದಕ್ಕೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆವು. ಆದ್ರೆ ಬೇಜವಾಬ್ದಾರಿ ಅಂದ್ರೆ ಬೇಜವಾಬ್ದಾರಿತನ. ಇವತ್ತು ಏನೋ ಒಂದು ಪ್ರಾಣ ಹಾನಿ ಆಗಲಿಲ್ಲ ಅಂತ ಮಾತ್ರ ಒಂದು ನಮಗೆ ಖುಷಿ. ಆದ್ರೂ ಸಹ 14 ಮನೆಯನ್ನು ಶಿಫ್ಟ್ ಮಾಡುವ ಕ್ರಮವನ್ನು ಕೈಗೊಂಡಿದ್ದೇವೆ. 3 ಗಂಟೆಗೆ ಆ ಸ್ಥಳೀಯ ಆ ಜಾಗದ ಓನರ್ ಮತ್ತು ಸ್ಥಳೀಯ ನಾಯಕರು ಮತ್ತೊಂದು ಕಮಿಟಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ 14 ಜನ ಬಂದು 14 ಮನೆಯನ್ನು ಶಿಫ್ಟ್ಗೊಳಿಸುವ ಕ್ರಮವನ್ನು ಕೈಗೊಳ್ಳುತ್ತೇವೆ.